ಬಸವರಾಜ್ ಯತ್ನಾಳ್ ಅವರಿಗೆ ಸಚಿವ ಸ್ಥಾನ ಬೇಕಾಗಿದೆ. ಅದಕ್ಕಾಗಿ ಈ ರೀತಿಯ ವರ್ತನೆ ತೋರುತ್ತಿದ್ದಾರೆ. ಅವರನ್ನ ಕರೆದು ಸಮಾಧಾನ ಮಾಡುವಂತೆ ಒತ್ತಡ ಹೇರುತ್ತಿದ್ದಾರೆ. ಆದರೆ ಇಂತಹ ಒತ್ತಡಕ್ಕೆ ಸೊಪ್ಪು ಹಾಕುವುದಿಲ್ಲ ಎಂದು ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಹೇಳಿದರು. ಅವರು ಪುತ್ತೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಯತ್ನಾಳ್ ನಾನು ಅಧ್ಯಕ್ಷನಾಗಿರುವಾಗಲೂ ಇದೇ ರೀತಿಯ ನಡವಳಿಕೆ ತೋರುತ್ತಿದ್ದಾರೆ. ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ತಾನೇ ಅವರನ್ನ ಉಚ್ಚಾಟನೆ ಮಾಡಿದ್ದ. ಇನ್ನು ಮುಂದೆ ಪಕ್ಷದ ವಿರುದ್ಧ ಮಾಧ್ಯಮದ ಮುಂದೆ ಮಾತನಾಡಿದಲ್ಲಿ ಕೇಂದ್ರ ನಾಯಕರು ಯತ್ನಾಳ್ ವಿರುದ್ಧ ತಕ್ಕ ಕ್ರಮವನ್ನ ಕೈಗೊಳ್ಳುತ್ತಾರೆ. ಶಾಸಕರಾಗಿ ಜನರ ಕಾರ್ಯ ಮಾಡಲಿ. ವೈಯಕ್ತಿಕವಾಗಿ ತನಗೆ ಯತ್ನಾಳ್ ವಿರೋಧಿಯಲ್ಲ. ಯತ್ನಾಳ್ ಈ ರೀತಿಯ ನಡವಳಿಕೆಯನ್ನ ತಕ್ಷಣವೇ ಬಿಡಬೇಕು. ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನವಿದ್ರೆ ನೇರವಾಗಿ ಪಕ್ಷದ ಕೇಂದ್ರ ನಾಯಕರ ಗಮನಕ್ಕೆ ತನ್ನೆ. ರಾಜ್ಯದ ಕೆಲವು ನಾಯಕರು ಈ ರೀತಿ ಮಾಡುತ್ತಿದ್ದಾರೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಬೀದಿ ಬದಿಗಳಲ್ಲಿ ಪಕ್ಷದ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಸಚಿವ ಡಿ.ವಿ. ಸದಾನಂದ ಗೌಡ ಹೇಳಿದರು. ನಾನು ವೈಯಕ್ತಿಕವಾಗಿ ಯತ್ನಾಳ್ನ ಬಗ್ಗೆ ಏನು ಮಾತಾಡೋದು, ಆದರೆ ಆಗಾಗ ಅವರ ನಡವಳಿಕೆಯ ಬಗ್ಗೆ ಮಾತಾಡ್ತಾ ಇದ್ದರು. ಇದೇ ರೀತಿ ಅವರು ನಾಲಿಗೆ ಹರಿಬಿಡ್ತಾ ಇದ್ದರು. ಯಾವಾಗ ನಾನು ಅಧ್ಯಕ್ಷನಾಗಿದ್ದೆ 6 ವರ್ಷಗಳ ಕಾಲ ಇದೇ ಯತ್ನಾಳನ್ನು ನಾನು ಉಚ್ಚಾಟನೆ ಮಾಡಿದ್ದೆ ಆ ದಿನದಲ್ಲಿ. ಆಮೇಲೆ ಮತ್ತೆ ಅವರೇ ಬಂದು ಯಡಿಯೂರಪ್ಪರಲ್ಲಿ ಬಾಕಿಯವರು ಸೇರಿಕೊಂಡು ಪಕ್ಷ ಸೇರಿದರು. ಈಗ ಇಷ್ಟೆಲ್ಲ ಹೇಳಿಕೆಗಳು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರಿಗೆ ಮಂತ್ರಿ ಸ್ಥಾನ ಬೇಕು ಅಂತೇಳಿ ಅವರನ್ನು ಕರೆದು ಅವರನ್ನು ಸಮಾಧಾನ ಮಾಡಿ ಏನಾದ್ರು ಮಾಡಬೇಕು ಅಂತೇಳಿ. ಯತ್ನಾಳನ್ನು ಸಮಾಧಾನ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಇನ್ನೊಮ್ಮೆ ಯತ್ನಾಳ್ ಮಾತಾಡಿದರೆ ಅವರಿಗೆ ಏನಾಗಬೇಕಾ ಅದನ್ನು ಕೇಂದ್ರದವರು ಮಾಡ್ತಾರೆ. ನಾವು ಅದನ್ನೆಲ್ಲವನ್ನು ಕೇಂದ್ರದವರಿಗೆ ಹೇಳಿದ್ದೇವೆ. ನಾನು ಮಾಧ್ಯಮದ ಮುಖಾಂತರ ಯತ್ನಾಳ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ನಿಮ್ಮ ಯಾವುದೇ ರೀತಿಯ ಸಲಹೆ ಸೂಚನೆಗಳ ಅವಶ್ಯಕತೆಗಳು ಇವತ್ತಿನ ದಿನದಲ್ಲಿ ನಮ್ಮ ಪಕ್ಷಕ್ಕಿಲ್ಲ. ನೀವು ಒಳ್ಳೆಯವರಾಗಿ ಶಾಸಕರಾಗಿ ಕೆಲಸ ಮಾಡೋದಾದ್ರೆ ಕೆಲಸ ಮಾಡಿ, ಇಲ್ಲದಿದ್ದರೆ ನಿಮ್ಮ ದಾರಿ ನೀವು ನೋಡಿ. ನಮಗೇನಿಲ್ಲ. ನಾನು ಅಧ್ಯಕ್ಷ ಅಲ್ಲ, ಆದ ಕಾರಣ ನಾನು ಯಾವುದೇ ಒಂದು ಪಕ್ಷ ತೀರ್ಮಾನ ತಗೊಳ್ಳಿಕ್ಕೆ ಹೇಳಿದೆ. ಆದರೆ ಯತ್ನಾಳ್ನಂಥ ಒಬ್ಬ ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಒಬ್ಬ ರೈಲ್ವೆ ಸ್ಟೇಟ್ ಮಿನಿಸ್ಟರ್ ಆಗಿದ್ದವರು, ಅವರು ಹೇಗೆ ನಡ್ಕೋಬೇಕು? ಇವತ್ತೇನೋ ಅವರಿಗೆ ಸ್ವಲ್ಪ ತಲೆ ಪೂರ್ತಿ ಸರಿ ಇದೆ ಅಂತ ನನಗೇನು ಅನಿಸ್ತಾ ಇದೆ. ಇನ್ನು ಮಹಾರಾಷ್ಟ್ರ ಮುಖ್ಯಮಂತ್ರಿ ಗಡಿತಂಟಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಡಿವಿಎಸ್, ಕರ್ನಾಟಕದ ನೆಲಜಲ ಉಳಿಸುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ತನ್ನ ಸರ್ಕಾರ ಡೋಲಾಯಮಾನ ಸ್ಥಿತಿಯಲ್ಲಿರುವಾಗ ಮಹಾರಾಷ್ಟ್ರ ಮುಖ್ಯಮಂತ್ರಿ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ವಿರುದ್ಧ ಕಾಂಗ್ರೆಸ್ ಅಸಮಾಧಾನ ಹೊಂದಿದ. ಉದ್ಭವ್ ಕುರ್ಚಿ ಉಳಿಯುವುದೇ ಗೊಂದಲದಲ್ಲಿದೆ ಎಂದು ಹೇಳಿದರು. ಇದರ ಬಗ್ಗೆ ನಾವು ತೀವ್ರವಾಗಿ ಇದನ್ನು ವಿರೋಧ ಮಾಡಿದ್ದೇವೆ. ಯಾವುದೇ ಸಂದರ್ಭದಲ್ಲಿ 1 ಇಂಚು ನೆಲ, ಕರ್ನಾಟಕ ರಾಜ್ಯದ ನೆಲ ಜಲ ಇದರ ಬಗ್ಗೆ ಭಾಷೆ ಬಗ್ಗೆ ಯಾರೇ ನಮ್ಮ ಅಕ್ಕಪಕ್ಕದವರು ಮಾತಾಡಿದ್ರು ಕೂಡ ನಾವು ಬಿಡಲ್ಲ. ಅವರು ಅಂತಲ್ಲ, ಯಾರೇ ಆಗಲಿ ನಾವು ಬಿಡಲ್ಲ. ಅದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು, ನಮ್ಮ ಸ್ವಂತ ವಿಚಾರ. ಆದ ಕಾರಣ ಅಲ್ಲಿಯ ಮುಖ್ಯಮಂತ್ರಿಯವರು ಅವರ ಮಂತ್ರಿಗಳಿಗೆ ಸ್ವಲ್ಪ ಅಡ್ವೈಸ್ ಮಾಡಿ ಈಗ ಹೇಗೆ ಉಂಟು ಹಾಗೆ ಶಾಂತಿಯಿಂದ ಇರುವುದು ಒಳ್ಳೆಯದು. ಈಗಾಗಲೇ ಅವರು 2-3 ಪಾರ್ಟಿ ಸೇರಿಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಅವರೊಳಗೆ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ಸು ಮತ್ತು ಶಿವಸೇನೆ ಮಧ್ಯದಲ್ಲಿ ಇದೆ. ಅವರು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಈ ಮುಖ್ಯಮಂತ್ರಿ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಯಾಕೆ ಕೊಡಬೇಕು ಅವರು?